ಹಲೋ ನಮಸ್ಕಾರ ವೀಕ್ಷಕರೇ, ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ನಾವಿವತ್ತು ಕಲಿಪರ್ಕ, ಏನಪ್ಪ ಇವಳು ತುಳು ಭಾಷೆಯಲ್ಲಿ ಕಲಿಪರ್ಕ ಅಂತ ಹೇಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು. ಸೊ ನಾವಿವತ್ತು ಮಂಗಳೂರಿನ ಬೊಕ್ಕಪಟ್ಟಣದಲ್ಲಿರುವಂತಹ ಅಬ್ಬಕ್ಕ ಕ್ವೀನ್ ಕ್ರೂಸ್ ಸನಿಹದಲ್ಲಿರುವಂತಹ ಕಲಿಪರ್ಕ ಅನ್ನುವಂತಹ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿದ್ದೇವೆ. ಬನ್ನಿ ಹಾಗಾದ್ರೆ ಈ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನ ಒಂದು ರೌಂಡ್ ಹುಡ್ಕೊಂಡು ಬರೋಣ. ಕಲಿಪರ್ಕ ಅನ್ನುವಂತಹ ಫ್ಯಾಮಿಲಿ ರೆಸ್ಟೋರೆಂಟ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬಂದ್ರಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಸ್ಟಮರ್ ಎಡ್ವಿನ್ ಅವರಿದ್ದಾರೆ. ಬನ್ನಿ ಹಾಗಾದ್ರೆ ಅವರು ಈ ಒಂದು ಕಲಿಪರ್ಕ ಅನ್ನುವಂತಹ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಮಸ್ತೆ ಸರ್. ಮೊದಲನೇ ನಮಸ್ತೆ. ಕಲಿಪರ್ಕ ಅನ್ನುವಂತಹ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಇದ್ದೀರಿ. ಕಲಿ ಅನ್ನುವಂಥದ್ದು ನಿಜವಾಗ್ಲೂ ಕರಾವಳಿಯ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ನೀವು ಈ ಬಗ್ಗೆ ಏನು ಹೇಳ್ತೀರಾ ಅಂತ? ನಾನು ಸಣ್ಣದಿಂದ ಸ್ವಲ್ಪ ಟೇಸ್ಟ್ ಮಾಡಿದ್ದೇನೆ ಅಜ್ಜ ಸೇಲ್ ಮಾಡಬೇಕಾದ್ರೆ. ಅದರ ನಂತರ ತುಂಬ ಟೈಮ್ ಆಯಿತು ಕುಡಿಯೋದೆ. ಈಗ ರೀಸೆಂಟಾಗಿ ಗೊತ್ತಾಯಿತು ಇಲ್ಲಿ ಮ್ಯಾಂಗ್ಳೂರಲ್ಲಿ ಸಹ ಕಲಿ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದನ್ನು ನಾನು ಸ್ವಲ್ಪ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ಬಂದಾಗ ಇದು ಕಲಿಪರ್ಕ ಬಗ್ಗೆ ಗೊತ್ತಾಯಿತು. ಇಲ್ಲಿ ನೀವು ಸಂಜೆ ಬಂದರೂ ಕೂಡ ನಿಮಗೊಂದು ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇರ್ತದೆ ಅಂತೇಳಿ. ಸ್ವೀಟ್ನೆಸ್ ಕಮ್ಮಿ ಇದೆ ಅಂತ ಹೇಳಿದರೆ ಅದು ಪ್ಯೂರ್ ಅಂತೇಳಿ ಅರ್ಥ. ಇಲ್ಲಿ 3-4 ಕಡೆ ಹೋಗಿದ್ದೇನೆ. ಸಂಜೆ ಎಷ್ಟು ಗಂಟೆ ಬೇಕಾದ್ರೂ ಹೋಗಿ ಫುಲ್ಲು ಸ್ವೀಟ್ ಇರ್ತದೆ ಅಂದರೆ ಅದರ ಅರ್ಥ ಸಕ್ಕರೆ ಅಥವಾ ಬೇರೆ ಏನಾದರೂ ಮಿಕ್ಸ್ ಮಾಡಿದ್ದಾರೆ ಅಂತೇಳಿ ಅರ್ಥ. ಅಂದರೆ ಇಲ್ಲಿ ಚೆನ್ನಾಗಿ ಸಿಗ್ತದೆ, ಒಳ್ಳೆ ಪ್ಯೂರ್ ಆಗಿದೆ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬೇರೆ ಒಂದು ಕಲಿ ಇದಕ್ಕೆ ಹೋಲಿಸಿದರೆ ಇಲ್ಲಿ ಯಾವ ರೀತಿಯ ಕಲಿ ಲಭ್ಯ ಇದೆ ಅನ್ನುವಂಥದ್ದು? ಇಲ್ಲಿ ಇದು ಕೊಕೊನಟ್ ಮತ್ತು ಈಂದು ಉಂಟು. ಈಂದು ಅದೇ ಬೆಳಿಗ್ಗೆ ಬೇಗ ಖಾಲಿ ಆಗ್ತದೆ ಅಂತ ಹೇಳ್ತಾರೆ. ನನಗೆ ಸಿಗಲಿಲ್ಲ ಇದ್ರಾಗ. ಇವತ್ತೊಂದು ದಿನ ಸಿಕ್ಕಿದೆ. ಇಲ್ಲದೆ ಒಂದು 11:30 ಖಾಲಿ ಆಗ್ತದೆ. ಯಾಕಂದರೆ ಅದು ನಂತರ ಇಟ್ಟರೆ ಅದು ಒಳ್ಳೆ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಕೊಕೊನಟ್ ಇರ್ತದೆ, ಒಂದು ಮಧ್ಯಾಹ್ನ ತನಕ ಎಲ್ಲ ಇರ್ತದೆ. ಹಾಗೆಯೇ ಕಲಿ ಜೊತೆ ಯಾವೆಲ್ಲ ಫುಡ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದಾ ಅಂತ? ಇಲ್ಲಿ ಚಿಕನ್ ಕಬಾಬ್ ಮಾಡ್ತಾರೆ. ಇಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಫಿಶಲ್ಲಿ ಅವರು ಜಿಂಜರ್ ಒಂದು ಫ್ರೈ ಮಾಡಿ ಕೊಡ್ತಾರೆ, ಜಿಂಜರ್ ಫ್ಲೇವರಲ್ಲಿ. ತುಂಬ ಚೆನ್ನಾಗಾಗಿದೆ ತವಾ ಫ್ರೈ. ಮತ್ತು ಕಡಲೆ ಬಲ್ಯಾರ್ ಮತ್ತು ಎಟ್ಟಿ ಚಟ್ನಿ ಉಂಟು, ಅದು ಕೂಡ ತುಂಬ ಚೆನ್ನಾಗಾಗಿದೆ. ಫುಡ್ಡು ಕೂಡ ತುಂಬ ಚೆನ್ನಾಗಿದೆ. ತುಳುನಾಡ ಶೈಲಿಯಲ್ಲಿ ಫುಡ್ಡನ್ನು ಕೂಡ ಸವಿಬೋದು ಅಂತ ಹೇಳ್ತಾ ಇದ್ದೀವಿ. ಹೌದೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಳುನಾಡಿನ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಕಲಿ ಬಗ್ಗೆ. ಸೊ ತುಳುವಲ್ಲಿ ಒಂದು ಮಾತಿದೆ, ಕಲಿಪರ್ನ ಐತ ಮಜಾನೇ ಬೇತೆ ಅನ್ನುವಂತಹ ಒಂದು ಮಾತಿದೆ. ಸೊ ಹಾಗಾದ್ರೆ ಇಲ್ಲಿಗೆ ಭೇಟಿ ನೀಡುವಂತಹ ಕಸ್ಟಮರ್ಸ್ ಈ ಕಲಿ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. I'm Nathan Bennett from Mangalore. I'm a student here, and this is my friend Sambhav. And I've been coming here for almost a month and a half, and the place is really nice. It's by the river. The sit out is really nice, and the service is really good. Toddy is also really fresh, and food is on time, and I think according to what we've tried, it's all been good till now. Special, the toddy here is, whenever you come, it's actually fresh, and there was fishtail toddy and then the normal coconut toddy also. And we prefer the fishtail toddy because it's a little sweeter, but otherwise both are really good. Pricing is really good compared to other places. Because I've been going to the other places, but I prefer the toddy here because it's by the river, and you can come and sit with your friends, listen to some music, and just enjoy the vibe here. Food, I think according to the dishes we have tried, the quantity is pretty good for the price. But yeah, I think the food is also good if you're going to try our main dishes like sukha and ghee roast and all this. The
the owner, the manager here, the service is really good. It's on time and he's very friendly and approachable. And he gives you information about the toddy and how it's made and the alcoholic content. Yeah, all that. Hi, I'm Sambhav. I've been coming here since today. Actually, is my first day here, and I've been here. So I tried the fishtail toddy, which is really good. I've never tried fishtail toddy ever. So I've been having toddy in different places, but this is the freshest toddy I've ever had. And the food here is also good, and the view, basically the view. The view here, I'll never find any other place in Mangalore with the same view, with the same vibe. And I especially like the ambience here, where it's greenery, it's like naturistic, not much of infrastructure. It's like totally full of openness in this area. About the food, yeah, I have not yet had anything special from here, but as far as what I've heard, it's really, really good. I have come here to try toddy, and about our manager, he's very nice and being serviceable, like very beautiful. ಕಲಿಪರ್ಕ ಫ್ಯಾಮಿಲಿ ರೆಸ್ಟೋರೆಂಟ್ ಹೇಗಿದೆ, ಜೊತೆಗೆ ಯಾವೆಲ್ಲ ಫುಡ್ ಇದೆ, ಕಲಿ ಹೇಗಿದೆ, ಎಲ್ಲದನ್ನ ಕೂಡ ನೋಡ್ಕೊಂಡು ಬಂದ್ರಿ. ಇವಾಗ ಇನ್ನಷ್ಟು ಹೇಳ್ತೇವೆ, ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವಾಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಲಿಪರ್ಕ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಲಕರಾದಂತಹ ಅಭಿಜಿತ್ ಅವರಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಮೊದಲನೇದಾಗಿ ನಮಸ್ತೆ ಮ್ಯಾಮ್. ಕಲಿಪರ್ಕ ಈ ಒಂದು ಟೈಟಲೇ ಮೊದಲನೇದಾಗಿ ಡಿಫ್ರೆಂಟ್ ಆಗಿದೆ. ಸೊ ಏನಕ್ಕೆ ಈ ಒಂದು ಟೈಟಲನ್ನು ಇಟ್ರಿ ಅನ್ನುವಂಥದ್ದು ಅಟ್ರಾಕ್ಟಿವ್ ಆಗಿದೆ ಮೊದಲನೇದಾಗಿ. ಸೊ ಏನಕ್ಕೆ ಇಟ್ರಿ ಅಂತ? ಥ್ಯಾಂಕ್ ಯು. ಆ್ಯಕ್ಚುಲಿ ಟೈಟಲ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಮತ್ತು ಕಸಿನ್ ತುಂಬ ಡಿಬೇಟ್ ಎಲ್ಲ ಮಾಡ್ತಿದ್ವಿ. ಆದರೆ ಯೂಶ್ವಲಿ ಯಾವಾಗಲೂ ಟಾಪಿಕ್ ಏನಂದರೆ ಕಲಿ ಒಲ್ಪ ಪರ್ಕ ಅಂತ. ಸೊ ಅದಕ್ಕೋಸ್ಕರ ನಾವು ಈ ಟೈಟಲಿಂದ ಬಂದಿರೋದು, ಕಲಿಪರ್ಕ ಅಂತವೇ ಹೆಸರು ಹಾಕುವ ಅಂತ. ಹಾಗೆ ಯಾಕೆ ನೀವು ಕಲಿಪರ್ಕ ಅನ್ನುವಂಥ ಒಂದು ರೆಸ್ಟೋರೆಂಟನ್ನೇ ಆರಂಭಿಸಿದ್ರಿ ಅನ್ನುವಂಥದ್ದು ಮೊದಲನೇದಾಗಿ? ಓಕೆ, ಅದು ಯಾಕೆಂದರೆ ನಾವು ಪ್ಯೂರ್ ಕಲಿ ಕುಡಿಲಿಕ್ಕೆ, ಅಂದರೆ ವಿದೌಟ್ ಎನಿ ಆ್ಯಡೆಡ್ ಸ್ವೀಟ್ನರ್. ಯಾಕೆಂದರೆ ಹೆಚ್ಚಿನ ಕಡೆ ಶುಗರೆಲ್ಲ ಆ್ಯಡ್ ಮಾಡ್ತಾರೆ, ಅಥವಾ ಕೆಲವು ಕಡೆ ಸಕ್ರೆನ ಕೂಡ ಆ್ಯಡ್ ಮಾಡ್ತಾರೆ. ಯಾಕೆಂದರೆ ಅಂಥದ್ದೆಲ್ಲ ಕಂಟಾಮಿನೇಟ್ ಆದ ಕೂಡಲೇ ಕಲಿ ತುಂಬಾ ದಪ್ಪ ಸಾಗುತ್ತೆ. ಸೊ ಕೆಲವರು ಏನು ಮಾಡ್ತಾರಂತೆ, ಅದಕ್ಕೆ ಬೇರೆ ಅಡಲ್ಟ್ರೇಷನ್ ಎಲ್ಲ ಮಾಡ್ತಾರೆ, ವಾಟರ್ ಮಿಕ್ಸ್ ಮಾಡ್ತಾರೆ. ವಾಟರ್ ಅದು ಪರವಾಗಿಲ್ಲ, ಆದರೆ ಸಕ್ರೀನ್ ಅಂತದ್ದು ಅದು ಲಿವರಿಗೆಲ್ಲ ತುಂಬ ಡ್ಯಾಮೇಜಿಂಗ್ ಅಲ್ಲ. ಸೊ ಹಾಗಾಗಿ ನಾನು ಮತ್ತು ನನ್ನ ಕಸಿನ್ ಅವರು ಆಲ್ಮೋಸ್ಟ್ 22 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಿದ್ವಿ. ಆಮೇಲೆ ಸೆಕೆಂಡ್ ಡೆಸ್ಟಿನೇಷನ್ ನಾವು ಎಲ್ಲಿ ಅಂದರೆ 60 ಕಿಲೋಮೀಟರ್ ಕಲಿ ಯುಗ ಅಂತ ಬಂದಿದೆ ಮಲ್ಪೆಯಲ್ಲಿ. ಅಷ್ಟು ದೂರ ಹೋಗ್ತಿದ್ವಿ ಕಲಿ ಕುಡಿಲಿಕ್ಕೆ. ಅದಕ್ಕೆ ನಾವು ಎನಿಸಿದ್ವಿ, ಯಾಕೆ ಇಲ್ಲೇ ಮಂಗಳೂರಲ್ಲಿ ಶುರು ಮಾಡಬಾರ್ದು. ಸೊ ಅದೇ ನಮಗೆ ತುಂಬ ಮೋಟಿವೇಶನ್ ಆಗಿತ್ತು. ಅದಕ್ಕೋಸ್ಕರ ನಾವು ಇಲ್ಲೇ ಶುರು ಮಾಡಿದ್ವಿ. ಹಾಗಾದರೆ ಇಲ್ಲಿ ಪ್ಯೂರ್ ಕಲಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ? ಹೌದು ಮ್ಯಾಮ್. ಆ್ಯಕ್ಚುಲಿ ನಾವೊಂದು ಸಣ್ಣ ಪ್ಲಾಟ್ ಲೀಸ್ ಮಾಡಿದ್ದೇವೆ, ಅಲ್ಲಿಂದಲೇ ನಾವು ಕಲಿಯನ್ನು ತಗೊಳ್ತಿದ್ವಿ. ಸೊ ಇದು ವಿದೌಟ್ ಎನಿ ಸ್ವೀಟ್ನರ್, ವಿದೌಟ್ ಎನಿ ಆ್ಯಡೆಡ್ ಆರ್ಟಿಫಿಷಿಯಲ್ ಫ್ಲೇವರಿಂದಾಗಿ ನಾವು ಪ್ಯೂರ್ ಆಗಿ ಸರ್ವ್ ಮಾಡ್ತಿದ್ವಿ. ಹಾಗಾದರೆ ಯಾವೆಲ್ಲ ರೀತಿಯ ಕಲಿ ಇದೆ ಅಂತ, ಯಾವ ಒಂದು ಇದರಲ್ಲಿ ತಯಾರಿಸ್ತೀರಾ? ನಮ್ಮ ಸ್ಪೆಷಾಲಿಟಿ ಏನಂದರೆ ಫಿಶ್ಟೇಲ್ ಟಾಡಿ. ಇದು ಮ್ಯಾಂಗ್ಳೂರು ಸಿಟಿಯಲ್ಲಿ ನಾವು ಮಾತ್ರ ಟ್ಯಾಪ್ ಮಾಡಿರೋದು. ಬೇರೆ ಯಾರು ನನಗೆ ಗೊತ್ತಿದ್ದಾಗ ಯಾರು ಟ್ಯಾಪ್ ಮಾಡ್ತಿಲ್ಲ. ಅದನ್ನು ಬಿಟ್ಟರೆ ನಾವು ಕೊಕೊನೆಟ್ ಟಾಡಿಯನ್ನು ಟ್ಯಾಪ್ ಮಾಡ್ತೇವೆ. ಫಿಶ್ಟೇಲ್ ಅಂದರೆ ಬಾಯ್ನೆ ಮರದು. ಇದು ತುಂಬಾ ಯುನೀಕ್. ಮತ್ತು ಆಲ್ಮೋಸ್ಟ್ ಈಗ ಒಂದು 3 years ಆಯಿತು ಇದು ಸ್ಕಿಲ್ ಎಕ್ಸ್ಟಿಂಗ್ವಿಷ್ ಆಗಿ. ಸೊ ಇದನ್ನು ನಾವು ಇನ್ನೂ ಪ್ರೋತ್ಸಾಹಿಸಬೇಕಂತ ನಮ್ಮ ಗೋಲ್ ಆಗಿತ್ತು. ಆಮೇಲೆ ಇದು ಕೂಡ ಬಾಯ್ನೆ ಮರದ ಕಲಿ ಅಂದರೆ ಫಸ್ಟ್ ಕಲ್ಪವೃಕ್ಷ ಅಂತ ಹೇಳ್ತಾರೆ ನಮ್ಮ ಕಲ್ಚರಲ್ಲಿ. ಸೊ ಅದಕ್ಕೋಸ್ಕರ ಇದು ನಮ್ಮ ಪ್ರೈಮ್ ಫೋಕಸ್ ಆಗಿ ಇದನ್ನು ನಾವು ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡ್ತಿದ್ವಿ. ಹಾಗೆ ಕಲಿ ಅಂತ ಹೇಳಿದರೆ ಮೊದಲನೇದಾಗಿ ಬರೋದು ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾರೆ ಕರಾವಳಿಯಲ್ಲಿ. ಸೊ ಎನರ್ಜಿ ಡ್ರಿಂಕ್ ಬಗ್ಗೆ ಹೇಳೋದಾದರೆ? ಓಕೆ ಮ್ಯಾಮ್, ಹೇಗೆ ಅಂದರೆ ಮೊದಲು ಆ್ಯಕ್ಚುಲಿ ಗೋದಾ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಅಂದರೆ ಈಗಿನ ಮಾಡರ್ನ್ ಜಿಮ್ಗಿಂತ
ಮೊದಲು ಗೋದ ಅಂತ ಇತ್ತು. ಸೊ ಆ ಟೈಮಲ್ಲಿ ಸಹ ವಿಜಯನಗರ ಎಂಪೈರ್ದು ಸೋಲ್ಜರ್ಸ್ನವರು ಕೂಡ ನೀರ ಅಂತ ಹೇಳ್ತಾರೆ. ನೀರ ಹೇಗೆ ಅಂದರೆ ಫರ್ಮೆಂಟ್ ಆಗುವ ಮೊದಲು ಕಲಿಯನ್ನು ನೀರ ಅಂತ ಹೇಳ್ತಾರೆ. ಸೊ ಅದು ಲೆಸ್ ದೆನ್ 1% ಆಲ್ಕೋಹಾಲ್ ಕಂಟೆಂಟ್ ಆಗಿರುತ್ತೆ. ನಾವು ಅದನ್ನು ಕೂಡ ಸೆಲ್ ಮಾಡ್ತೇವೆ. ಸೊ ಅದನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಬಿಫೋರ್ 11 ಇಲ್ಲಿ ಬರಬೇಕಾಗುತ್ತೆ. ಸೊ ಅದರ ವಿಶೇಷತೆ ಏನಂದರೆ ಅದು ಫರ್ಮೆಂಟ್ ಆಗದ ಕಾರಣ ಹೆಚ್ಚಾಗಿ ಅದರ ವೈಟಮಿನ್ಸ್ ಆಮೇಲೆ ಮಿನರಲ್ಸ್ ಎಲ್ಲ ಹಾಗೆಯೇ ಪ್ರಿಸರ್ವ್ ಆಗಿರುತ್ತೆ. ಯಾವಾಗ ಕಲಿ ಹೇಗೆ ಅಂದರೆ ಯಾವಾಗ ಆ ಮೈಕ್ರೋಬ್ಸ್ ಆ ಫ್ರುಕ್ಟೋಸ್ ಕಂಟೆಂಟನ್ನು ಕನ್ಸ್ಯೂಮ್ ಮಾಡುತ್ತೆ ಆವಾಗ ಮಾತ್ರ ಕಲಿ ಆಗೋದು. ಸೊ ಅದರ ಮೊದಲು ಅದರ ಆಲ್ಕೋಹಾಲಿಕ್ ಕಂಟೆಂಟ್ ತುಂಬಾ ಕಮ್ಮಿ ಆಗಿರುತ್ತೆ. ಸೊ ಹಾಗಾದರೆ ದಿನಕ್ಕೆ ಎಷ್ಟು ಜನ ಭೇಟಿ ನೀಡ್ತಾ ಇದ್ದಾರೆ ಇಲ್ಲಿಗೆ ಅಂತ? ಈಗ ನಾವು ಅಫಿಷಿಯಲಿ ಇದನ್ನ ಮಾರ್ಕೆಟಿಂಗ್ ಮಾಡಿರಲಿಲ್ಲ ಸರಿಯಾಗಿ. ಸೊ ಈಗ ನಮ್ಮ ಡೈಲಿ ಪ್ರೊಡಕ್ಷನ್ 35 ಲೀಟರ್ಸ್, ಅದು ಸಂಜೆ ಆಗುವಾಗೆ ಅದು ಖಾಲಿ ಆಗುತ್ತೆ. ಹಾಗಾದರೆ ಕಲಿಯನ್ನು ಮೊದಲೇ ಏನಾದರೂ ಬುಕ್ಕಿಂಗ್ ಮಾಡ್ತಾರೆ ಹೇಗೆ? ಹೌದು, ಅಂದರೆ ಇವಾಗಲೇ ನಾವು ಫಿಶ್ ಟೇಲ್ ಟಾಡಿ ಯೂಶ್ವಲಿ ಬೇಗ ಖಾಲಿ ಆಗುತ್ತೆ. ಅದನ್ನು ಬಿಟ್ಟರೆ ನಾವೀಗ ಗೆಂಡಲಿ ಕೊಕೊನೆಟ್ ಮರದ ಸಹ ಕಲಿಯನ್ನು ಟ್ಯಾಪ್ ಮಾಡ್ತಿದ್ದೇವೆ, ಅದು ಕೂಡ ಬೇಗನೆ ಖಾಲಿ ಆಗುತ್ತೆ. ಅದನ್ನು ಬಿಟ್ಟರೆ ಕೊಕೊನೆಟ್ ಕಲಿ ಯೂಶ್ವಲಿ ಇರುತ್ತೆ ಈವ್ನಿಂಗ್ವರೆಗೆ. ಇನ್ನು ಕಲಿಯ ಜೊತೆಗೆ ಯಾವೆಲ್ಲ ಫುಡ್ ಐಟಮ್ಸ್ ಇದೆ ಅನ್ನುವಂಥದ್ದು, ಏನೆಲ್ಲ ಸ್ಪೆಷಾಲಿಟಿ ಇದೆ? ಫುಡ್ಡಲ್ಲಿ ನಮ್ಮದು ಸ್ಪೆಷಾಲಿಟಿ ಏನಂದರೆ ನಮ್ಮದು ಟ್ರೆಡಿಷ್ನಲ್ ವೇಯಲ್ಲಿ ಮಾಡುವಂಥ ಕುಕ್ಕಿಂಗ್ ಇದು. ಬಂಗುಡೆ ಜಿಂಜರ್ ಚಿಲ್ಲಿ ಫ್ರೈ ಆಗಿರಲಿ ಅಥವಾ ಬೂಟೈದು ಅದೇ ರೀತಿ ಫ್ರೈ ಆಗಿರಲಿ, ಉಪ್ಪು ಮುಂಚಿ ಫ್ರೈ ಆಗಿರಲಿ, ಅಥವಾ ಮತ್ತು ಕೆಲವೆಲ್ಲ ಕಡಲೆ ಬಳ್ಳಿಯರು ತುಂಬಾ ಟ್ರೆಡಿಷ್ನಲ್ ಫುಡ್ ಕಲಿಯೊಟ್ಟಿಗೆ ಹೆಚ್ಚಾಗಿ ಕನ್ಸ್ಯೂಮ್ ಮಾಡುವಂಥದ್ದು, ಅದೆಲ್ಲ ನಾವು ರೀಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿರೋ ಎಲ್ಲ ಫುಡ್ ಕೂಡ ವಿದೌಟ್ ಎನಿ ಆರ್ಟಿಫಿಷಿಯಲ್ ಕಲರ್ ಮತ್ತು ಫ್ಲೇವರ್. ಸೊ ಇದು ಕನ್ಸ್ಯೂಮರ್ದು ಹೆಲ್ತ್ ಬಗ್ಗೆ ಸಹ ನಾವು ಕಾನ್ಷಿಯಸ್ ಆಗಿ ಸರ್ವ್ ಮಾಡ್ತಿದ್ದೇವೆ. ಆಮೇಲೆ ನೋ ಆ್ಯಡೆಡ್ MSG ಕೂಡ. ತುಳುನಾಡು ಅಂತ ಹೇಳಿದ ತಕ್ಷಣ ನೆನಪಾಗೋದು ನಮಗೆ ದೈವಾರಾಧನೆ ಬಗ್ಗೆ. ಸೊ ದೈವಾರಾಧನೆಗೆ ಹೆಚ್ಚಾಗಿ ಬಳಸ್ತಾರೆ ಈ ಕಲಿಯನ್ನು. ಸೊ ಹಾಗೆ ನಿಮಗೆ ಏನಾದರೂ ಬುಕ್ಕಿಂಗ್ ಬರುತ್ತಾ ಹೇಗೆ? ಹೌದು ಮ್ಯಾಮ್, ಯೂಶ್ವಲಿ ಕೊರಗಜ್ಜ ದೇವರಲ್ಲಿ ಇವಾಗ ಇದು ಒಂದು ಮಾಡರ್ನ್ ಟ್ರೆಂಡ್ ಆಗಿದೆ ಕ್ವಾರ್ಟರ್ ಅನ್ನು ಇರುವುದು. ಆದರೆ ಮೊದಲಿನ ಟೈಮಲ್ಲಿ ಯಾವಾಗಲೂ ಆಲ್ಕೋಹಾಲಿಕ್ ಡ್ರಿಂಕ್ ಅಂದರೆ ಕಲಿ ಮಾತ್ರ. ಅದು ಬ್ರಿಟಿಷ್ ಎಂಪೈರ್ ಬಂದ ನಂತರ ಇದೆಲ್ಲ ಚೇಂಜ್ ಆಗಿರೋದು. ಮೊದಲಾಗಿ ಕಲಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಕೊರಗಜ್ಜ ಆಗಿರಲಿ, ಆಮೇಲೆ ಮುತ್ತಪ್ಪ ದೇವರು ಇರ್ತಾರೆ ಕೇರಳದು, ಅಲ್ಲಿ ಸಹ ಹಾಗೆಯೇ. ಆದರೆ ಇದು ಬ್ರಿಟಿಷ್ ಎಂಪೈರ್ ಬಂದ ಮೇಲೆ ಡಿಸ್ಟಿಲ್ಡ್ ಲಿಕ್ಕರ್ ತುಂಬಾ ಪಾಪ್ಯುಲರ್ ಆಯಿತು. ಡಿಸ್ಟಿಲ್ಡ್ ಲಿಕ್ಕರ್ ಬ್ರಿಟಿಷ್ ಎಂಪೈರ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಇದನ್ನು ಇಲೀಗಲ್ ಮಾಡಿದ್ರು ಕಲಿಯನ್ನು ಫಸ್ಟ್ ಆಫ್ ಆಲ್. ಅದರ ನಂತರ ಇದರ ಕಲಿಯ ಹೆಸರನ್ನು ಸಹ ಬಾಸ್ಟರ್ಡ್ಸ್ ಸೋಗೋ ಅಂತ ಹಾಕಿದ್ರು. ಅದು ಯಾಕೆಂದರೆ ಇದನ್ನು ಡಿಮೀನ್ ಮಾಡಲಿಕ್ಕೆ. ಆಮೇಲೆ ಇದು ಹೆಲ್ದಿ ಅಲ್ಲ, ಸೈಂಟಿಫಿಕಲಿ ಹೆಲ್ದಿ ಅಲ್ಲ ಅಂತ ಸಹ ಅವರು, ಅದು ಕೂಡ ಮಾಡರ್ನ್ ಸೈನ್ಸ್ ಆಗಿರಲಿಲ್ಲ 1930s ಅರ್ಲಿ 90s 1900s. ಆದರೂ ಇದನ್ನು ಇಲೀಗಲ್ ಮಾಡಿದರು. ಆದರೆ ಈಗ ಸೈಂಟಿಫಿಕಲಿ ಸಹ ಪ್ರೂವ್ ಆಗ್ತಿದೆ ಮಚ್ ಬೆಟರ್ ಟು ಹೆಲ್ತ್ ರ್ಯಾದರ್ ದೆನ್ ದ ಡಿಸ್ಟಿಲ್ ಲಿಕರ್ಸ್ ಅಂತ. ಎಸ್, ಇನ್ನು ಕಲಿಯನ್ನು ಫುಡ್ಗೆ ಕೂಡ ಹಾಕ್ತಾರೆ ಅಂತ ಹೇಳ್ತಾರೆ. ದೋಸೆ ಆಗಿರ್ಬೋದು ಅಥವಾ ಇಡ್ಲಿ ಆಗಿರ್ಬೋದು, ಸೊ ಇದಕ್ಕೆಲ್ಲ ಬಳಸ್ತಾರೆ. ಸೊ ಆ ಬಗ್ಗೆ ಹೇಳೋದಾದರೆ? ಹೌದು ಮ್ಯಾಮ್, ಅಂದರೆ ಅದು ದೋಸೆಗೆ ಯಾಕೆ ಯೂಸ್ ಮಾಡೋದು ಅಂದರೆ ಇನ್ಸ್ಟೆಡ್ ಆಫ್ ಈಸ್ಟ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇನ್ ಕಮರ್ಷಿಯಲ್ ವೇ, ಇದು ಕಲಿಯಲ್ಲಿ ಇರೋದು ನ್ಯಾಚುರಲ್ ಮೈಕ್ರೋಬ್ಸ್. ಆಮೇಲೆ ಆ ಬ್ಯಾಕ್ಟೀರಿಯಾ ಆ್ಯಕ್ಚುಲಿ ನಮ್ಮ ಹೆಲ್ತಿಗೆ ಬೆನಿಫಿಷಿಯಲ್ ಅಂತ ಎಷ್ಟೋ ಸಲ ಪ್ರೂವ್ ಆಗಿದೆ. ಸೊ ಎವ್ರಿ ಪಾಮ್ ವೆರೈಟಿ ಟ್ರೀ, ಅದು ಕೊಕೊನೆಟ್ ಆಗಿರಲಿ, ಪಾಮ್ ಆಗಿರಲಿ, ಅಥವಾ ಬೈನೆ ಮರ ಆಗಿರಲಿ, ಅಥವಾ ಡೇಟ್ ಪಾಮೆ ಆಗಿರಲಿ, ಅದು ನ್ಯಾಚುರಲ್ ಆಕರೆನ್ಸಲ್ಲಿ ಆ ಬ್ಯಾಕ್ಟೀರಿಯಾ ಗ್ರೋ ಆಗೋದು. ಆಮೇಲೆ ಈಗಲೂ ಮಾಡರ್ನ್ ಸೈನ್ಸ್ ಪ್ರೂವ್ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ಆ ಬ್ಯಾಕ್ಟೀರಿಯಾ ಹೇಗೆ ಮರದಲ್ಲಿ ಹೇಗೆ ಜನ್ರೇಟ್ ಆಗೋದಂತ. ಆದರೆ ನಮ್ಮ ಕಲ್ಚರನ್ನು ಕಂಪೇರ್ ಮಾಡಿದರೆ ಅದರಲ್ಲಿ ಆಲ್ರೆಡಿ ಕೆಲವು ಎವಿಡೆನ್ಸಸ್ ಇದೆ. ಅಂದರೆ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಪಾಮ್ ವೆರೈಟೀಸ್ ಅದು ದೇವರು ನಮಗೆ ಕೊಟ್ಟ ಒಂದು ಕಲ್ಪವೃಕ್ಷ. ಸೊ ಇದರ ಬ್ಯಾಕ್ಟೀರಿಯಾ ಕೂಡ ತುಂಬಾ ಯೂನಿಕ್. ಈಗ ಯುರೋಪಲ್ಲಿ ಕೂಡ ಈ ಬ್ಯಾಕ್ಟೀರಿಯಾವನ್ನು ಸಪ್ರೇಟಾಗಿ ಪ್ರಿಸರ್ವ್ ಮಾಡಿ ಮೆಡಿಸಿನಲ್ ವ್ಯಾಲ್ಯೂ ಆಗಿ ಕ್ರಿಯೇಟ್ ಮಾಡ್ತಿದ್ದಾರೆ. ಎಸ್ ಸರ್, ಹಾಗೆಯೇ ಇಲ್ಲಿ ಪಕ್ಕದಲ್ಲೇ ಅಬ್ಬಕ್ಕ ಕ್ವೀನ್ ಕ್ರೂಸ್ ಕೂಡ ಇದೆ. ಸೊ ಅಲ್ಲಿಗೆ ಭೇಟಿ ನೀಡುವಂಥ ಒಂದು ಕಸ್ಟಮರ್ಸ್ ಇಲ್ಲಿಗೆ ಕೂಡ ಬರ್ತಾರಾ ಹೇಗೆ? ಹೌದು, ಹೆಚ್ಚಾಗಿ ಈಗ ನಮಗೆ ಪ್ರಮೋಷನ್ ಆಗೋದು ಅದೇ ರೀತಿ. ಯಾಕೆಂದರೆ ನಾವು ಅಫಿಷಿಯಲಿ ಎಲ್ಲೂ ಪ್ರಮೋಟ್ ಮಾಡಿಲ್ಲ. ಆದರೆ ಅಲ್ಲಿಯ ಬರುವ ಕಸ್ಟಮರ್ಸ್ ಎಲ್ಲ ನಮ್ಮ ಈ ಜಾಗೆಯನ್ನು ನೋಡಿ ಕೆಲವರೆಲ್ಲ ಬರ್ತಾರೆ. ಯಾಕೆಂದರೆ ಇದು ಪಾಲ್ಗುನಿ ರಿವರ್ದು ಬದಿಯಲ್ಲೇ ಇದೆ.
ಆಮೇಲೆ ನಮ್ಮ ಕಲಿಯ ರೆಪ್ಯುಟೇಷನ್ ಕೂಡ ಈಗ ಇನ್ಕ್ರೀಸ್ ಆಗ್ತಿದೆ, ಯಾಕೆಂದರೆ ನಾವು ಯಾವುದೇ ರೀತಿಯ ಅಡಲ್ಟ್ರೇಷನ್ ಮಾಡ್ತಿಲ್ಲ. ಮೇ ಬಿ ಪ್ರೈಸ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೆ ನಮ್ಮ ಕಲಿ ಪ್ಯೂರೇ, ಸೊ ಅದಕ್ಕೋಸ್ಕರ ಜನರು ಬರ್ತಿದ್ರು. ಎಸ್, ಈ ಒಂದು ಕಲಿಪರ್ಕ ಅನ್ನುವಂಥ ಒಂದು ಫ್ಯಾಮಿಲಿ ರೆಸ್ಟೋರೆಂಟನ್ನು ಯಾರೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ? ಓಕೆ, ಅಂದರೆ ಕುಕ್ಕಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ನನ್ನ ಅಮ್ಮ ನೋಡ್ಕೊಳ್ತಿದ್ದಾರೆ, ಆಮೇಲೆ ಬೇರೆ ಕುಕ್ ಇದ್ದಾರೆ, ಆಮೇಲೆ ನನ್ನ ತಂದೆ ಮತ್ತು ನಾನು ಇಲ್ಲಿಯ ಸರ್ವಿಸ್, ಆಮೇಲೆ ಕಲಿದೋ ಕ್ವಾಲಿಟಿ ಆಗಿರಲಿ, ಫುಡ್ಡಿದು ಕ್ವಾಲಿಟಿಯ, ಆಮೇಲೆ ಕಸ್ಟಮರ್ದು ಸಜೆಷನ್ಸ್, ಆಮೇಲೆ ಅವರ ಒಪಿನಿಯನ್ಸ್, ಅದೆಲ್ಲ ನಾವೇ ಮೇಂಟೈನ್ ಮಾಡ್ತಿದ್ದೇವೆ. ಎಸ್, ಏನು ಕಲಿಪರ್ಕ ಎನ್ನುವಂಥ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಬರುವಾಗಲೇ ಆ ಒಂದು ಬಾಟಲ್ ಡೆಕೋರೇಷನ್ ನೋಡ್ಬೋದು, ಹಾಗೆಯೇ ಜೊತೆಗೆ ಕಲಿ ನೀಡುವಂತಹ ಒಂದು ಪಾತ್ರೆ ಆಗಿರ್ಬೋದು, ಸೊ ಅದರಲ್ಲಿ ಕೂಡ ಡಿಸೈನ್ ಇದೆ. ಸೊ ಆ ಬಗ್ಗೆ ಹೇಳೋದಾದರೆ? ಇದು ಎಲ್ಲ ಬಾಟಲ್ ಹಾಕ್ಸಿದ್ದು ಡಿಸೈನ್ ನನ್ನ ತಂಗಿಯೇ ಮಾಡಿರೋದು, ಮೇಘಾ ಮೆಂಡನ್ ಅಂತ. ಅಂದರೆ ರೀಸೆಂಟ್ಲಿ ನಾವು ಇಲ್ಲಿಯ ಗ್ಲಾಸ್ ಬಾಟಲ್ಸ್ ಇದೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಯಾಕೆಂದರೆ ಇದು ಎನ್ವೈರ್ಮೆಂಟಲಿ ಹಾರ್ಮ್ಫುಲ್ ಕೂಡ. ಸೊ ಮತ್ತು ಇದು ರೀಸೈಕ್ಲಿಂಗ್ ಮಾಡೋದು ಕೂಡ ಅದು ಒಂದು ಬಿಗ್ ಟಾಸ್ಕ್. ಸೊ ನಾವು ಇಲ್ಲಿ ಬಾಟಲ್ ಆರ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡಿದ್ವಿ ಲಾಸ್ಟ್ ಇಯರ್. ಅದು ಯಾಕೆ ಮಾಡಿದ್ದನಂದರೆ, ನಾವು ತಣ್ಣೀರ್ಬಾವಿ ಬೀಚ್ ಯಾವಾಗ ಹೋಗ್ತೇವೆ ಎಲ್ಲ ಕಡೆಗೂ ಬಾಟಲ್ಸಲ್ಲಿ ಸ್ಪ್ರೆಡ್ ಆಗಿತ್ತು, ಬಿಯರ್ ಆಗಿರಲಿ, ವಿಸ್ಕಿ ಎಲ್ಲ. ಸೊ ನಾವು 1 ಕಿಲೋಮೀಟರ್ ರೇಡಿಯಸಲ್ಲಿ ಓವರ್ 900 ಬಾಟಲ್ಸನ್ನು ಕಲೆಕ್ಟ್ ಮಾಡಿದ್ವಿ. ಸೊ ಆ ಬಾಟಲ್ಗೆ ನನ್ನ ತಂಗಿ ಇಲ್ಲಿ ಕ್ಯಾಂಪೇನ್ ನಡೆಸಿ ಎಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ನವರಿಗೆಲ್ಲ ಈ ಆರ್ಟನ್ನು ಕಲಿಸಿ, ಬಾಟ್ಲಲ್ಲಿ ಹೇಗೆ ಮಾಡ್ಬೋದು, ಅದನ್ನು ಹೇಗೆ ರೀಸೈಕಲ್ ಮಾಡ್ಬೋದು, ನಾಟ್ ಫಾರ್ ದ ಎಂಟೈರ್ 100% ಎಕ್ಸ್ಟೆಂಟ್, ಬಟ್ ಅಟ್ಲೀಸ್ಟ್ ಸಮ್ ಪೀಪಲ್ ವಿಲ್ ಹ್ಯಾವ್ ದ ಮೈಂಡ್ ಸೆಟ್, ಅದು ಹೇಗೆ ನೇಚರ್ಗೆ ಹಾರ್ಮ್ಫುಲ್, ಹೇಗೆ ಅದನ್ನು ಸಂಬಾಟ್ ರೀಸೈಕಲ್ ಮಾಡ್ಬೋದು, ಆಮೇಲೆ ಅದನ್ನು ಇದೇ ರೀತಿ ಲಿಟರ್ ಮಾಡಬಾರ್ದು ಬೀಚಲ್ಲಿ. ಸೊ ಅದೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಅವಳು ಇಲ್ಲಿ ಕ್ಯಾಂಪೇನ್ ನಡೆಸಿದ್ಲು ಇದೆ. ಸೊ ಅದು ಕೂಡ ಒಂದು ಮೋಟಿವೇಶನ್, ಯಾಕೆಂದರೆ ಕಲಿಯನ್ನು ನಾವು ಅರ್ಥನ್ ಪಾಟಲ್ಲಿ ಸರ್ವ್ ಮಾಡೋದು, ಅದಾದರೆ 100% ರೀಸೈಕ್ಲೇಬಲ್ ಕಂಪೇರ್ ಟು ದ ಗ್ಲಾಸ್ ಒನ್ಸ್. ಹೌದು ಮ್ಯಾಮ್, ಆ್ಯಕ್ಚುಲಿ ಎಕ್ಸ್ಪೆನ್ಷನ್ ಪ್ಲ್ಯಾನ್ ಇದೆ, ಆದರೆ ಟ್ಯಾಪರ್ಸ್ನವರ ಕೊರತೆಯಿಂದಾಗಿ ಇವಾಗ ನಾವು ಫುಲ್ ಆನ್ ಎಕ್ಸ್ಪೆನ್ಷನ್ ಮೂಡಲ್ಲಿಲ್ಲ. ಆದರೆ ಅದೇ ಹೇಗೆ ಈಗ ಬಿಸ್ನೆಸ್ ಡೆವಲಪ್ ಆಗುವ ಕಾರಣ ನಾವು ಆಲ್ರೆಡಿ ಟ್ಯಾಪರ್ಸನ್ನು ಹೈರ್ ಮಾಡಿದ್ದೇವೆ. ಸೊ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲಿ. ಹಾಗೆಯೇ ಇಲ್ಲಿ ಬರುವಂತಹ ಒಂದು ಕಸ್ಟಮರ್ಸ್ ಒಪಿನಿಯನ್ ಹೇಗಿದೆ ಅಂತ, ಅಂದರೆ ರೆಸ್ಪಾನ್ಸ್ ಹೇಗಿದೆ ಅವ್ರದ್ದು? ಓಕೆ, ಕಸ್ಟಮರ್ಸಿದ್ದು ಒಪಿನಿಯನ್ ತುಂಬಾ ಚೆನ್ನಾಗಿದೆ, ಯಾಕೆಂದರೆ ನಾವು ಒಂದು ಪ್ಯೂರ್ ಕಲಿ ಸರ್ವ್ ಮಾಡೋದು. ಅದು ಒಂದು ಕಲಿ ಹೇಗೆ ಅಂದರೆ 2 PM ಒಳಗಡೆ ಅದು ಮಾತ್ರ ಸ್ವೀಟ್ ಇರುತ್ತೆ, ಆಮೇಲೆ ಅದು ಸಾರ್ ಆಗಬೇಕು. ಸಾರ್ ಇಲ್ಲದಿದ್ದರೆ ಅದು ಏನಾದರೂ ಒಂದು ಅಡಲ್ಟ್ರೇಷನ್ ಆಗಿದೆ ಅಂತ ಅರ್ಥ. ಆಮೇಲೆ ಕೆಲವರು ಮಧ್ಯಾಹ್ನ ಕೂಡ ಅದನ್ನು ಸಹ ಟ್ಯಾಪ್ ಮಾಡ್ತಾನೆ, ಆದರೆ ಕೊಕೊನೆಟ್ ಮರದಲ್ಲಿ ಟ್ಯಾಪ್ ಮಾಡುವಾಗ ಅದು ಅಟ್ಲೀಸ್ಟ್ ಒಂದು 20% ಮಾತ್ರ ಅದು ಪ್ರೊಡ್ಯೂಸ್ ಸಿಗೋದು. ಸೊ ಆ ಕ್ವಾಂಟಿಟಿ ಯೂಸ್ ಮಾಡಿದರೆ ಸಹ ಒಂದು 6 o'clock ಆಗುವಾಗ ಅದು ಸಾರ್ನೆಸ್ ಇರುತ್ತೆ. ಆದರೆ ನಮ್ಮ ಕಲಿ ಹೇಗೆ ಅಂದರೆ ನಾವು ಒಂದೇ ಸಲ ಟ್ಯಾಪ್ ಮಾಡೋದು ಬೆಳಿಗ್ಗೆ ಮಾತ್ರ. ಆಮೇಲೆ ಯಾರು ಕಸ್ಟಮರ್ಸ್ ಈ ಫ್ರೆಶ್ ಮತ್ತು ಜಾಸ್ತಿ ಆಲ್ಕೋಹಾಲಿಕ್ ಕಂಟೆಂಟ್ ಇಲ್ಲದ ಕಲಿ ಕುಡಿಬೇಕಾದ್ರೆ ಅವರು ಬೆಳಿಗ್ಗೆ ಮಾತ್ರ ಬರಬೇಕಾಗುತ್ತೆ. ಸೊ ಅದು ಒಂದು 11:30 ಇಂದ 2 o'clock ಈಸ್ ಅ ವೆರಿ ಐಡಿಯಲ್ ಟೈಮ್, ಯಾಕೆಂದರೆ ಆಲ್ಕೋಹಾಲಿಕ್ ಕಂಟೆಂಟ್ ಕೊಕೊನೆಟಲ್ಲಿ ಆಗಿರಲಿ ಅಥವಾ ಬೈನೆ ಮರದಲ್ಲಿ ಆಗಿರಲಿ 4% ಅನ್ನು ಕ್ರಾಸ್ ಆಗಲ್ಲ. ಸೊ ಅದು ಒಂದು ಐಡಿಯಲ್ ಟೈಮ್. ಅದನ್ನು ಬಿಟ್ಟರೆ ನಾವು ಸ್ವೀಟ್ನರ್ ಕೂಡ ಯಾವುದು ಆ್ಯಡ್ ಮಾಡಲ್ಲ. ಸೊ ಈ ಒಂದು ರೆಸ್ಟೋರೆಂಟನ್ನು ಸ್ಟಾರ್ಟ್ ಮಾಡೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದಾ? ಹೌದು, ಹೆಚ್ಚಾಗಿ ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವ ಅಕ್ಷಯ್ ಆಮೇಲೆ ಅಶ್ವಿನ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೆಚ್ಚಾಗಿ ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವ ಅಕ್ಷಯ್ ಆಮೇಲೆ ಅಶ್ವಿನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನನ್ನ ಕಸಿನ್ನವರಾಗಿರಲಿ ರಾಜನ್ನ, ಧೀರಜ್ ಆಮೇಲೆ ಗೌರವನ್ನ ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಸೊ ಅದನ್ನು ಬಿಟ್ಟರೆ ನನ್ನ ತಂಗಿ ಇಲ್ಲಿಯ ಎಲ್ಲ ಇಂಟೀರಿಯರ್ ವರ್ಕ್ಸ್ ಆಗಿರಲಿ, ಮಾಡರ್ನ್ ಅದರ ರೀತಿ ಟ್ರೆಡಿಷ್ನಲ್ ವೇಯಲ್ಲಿ ಹೇಗಿರುತ್ತೆ ಕಲಿಯ ಒಂದು ಅಂಗಡಿ ಅಂತ ಹೇಳ್ಬೋದು, ಆದರೆ ಈ ರೀತಿ ನಾವು ಈಗ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಎಸ್ ಸರ್, ಇನ್ನು ಕೊನೆಯದಾಗಿ ನಿಮ್ಮ ಒಂದು ರೆಸ್ಟೋರೆಂಟ್ ಬಗ್ಗೆ ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ ಹೇಗೆ ಅಂದರೆ, ಈಗ ನಮ್ಮ ಟಾಡಿ ಪ್ಲೇಸ್ ವಿಸಿಟ್ ಮಾಡಬೇಕಂದ್ರೆ ನೀವು 2 o'clock ನಂತರ ಬರೋದಾದರೆ ಅದು ಸ್ವಲ್ಪ ಸಾರ್ ಇರುತ್ತೆ ಕಲಿ, ಆದರೆ ನಮ್ಮ ಫುಡ್ ಗ್ರೇಟ್ ಇರುತ್ತೆ. ಆದರೆ ಆ ಸಾರ್ನೆಸ್ಸನ್ನು ಇವೇಟ್ ಮಾಡಬೇಕಾದ್ರೆ ಒಂದು 2 ಇದು ಮೊದಲೇ ಬರಬೇಕಾಗುತ್ತೆ ಮಧ್ಯಾಹ್ನ,
ಯಾಕೆಂದರೆ ನ್ಯಾಚುರಲಿ ಕಲಿ ಹೇಗೆ ಅಂದರೆ ಅದು ಸಾರ್ ಆಗಬೇಕು. ಇನ್ ಕೇಸ್ ಅದು 2 o'clock ನಂತರ ಸಾರ್ ಆಗದಿದ್ದರೆ ಅದು ಕಲಿ ಅಡಲ್ಟ್ರೇಟರ್ ಅಂತ ಅರ್ಥ. ಸೊ ಪ್ಲೀಸ್ ಡೂ ವಿಸಿಟ್ ಅಸ್ ಬಿಫೋರ್ 2. ಆ್ಯಂಡ್ ದ ಅದರ್ ರೀಸನ್ ವೈ I am against adulteration is because it is very injurious to health. ಈಗಾಗಲೇ ಕೆಲವರು ಸಕ್ರಿನಲ್ಲೆಲ್ಲ ಉಪಯೋಗಿಸ್ತಿದ್ದಾರೆ, ನಾಟ್ ಜಸ್ಟ್ ದಕ್ಷಿಣ ಕನ್ನಡ ಬಟ್ ಇನ್ ಅದರ್ ಪ್ಲೇಸಸ್ ಆ್ಯಸ್ ವೆಲ್. ಆದರೆ ತುಂಬಾ ಲಿವರಿಗೂ ಡ್ಯಾಮೇಜ್. ಸೊ ಅಂಥದ್ದೆಲ್ಲ ನಾವು ಪ್ರೋತ್ಸಾಹಿಸುತ್ತಾ ಇಲ್ಲ. ಸೊ ಅದೇ ರೀತಿ ನಾವು ಫುಡ್ಡಲ್ಲಿ ಕೂಡ ನಾನು ಹೇಳಿದಾಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಫ್ಲೇವರೆಲ್ಲ ಆ್ಯಡ್ ಮಾಡಲ್ಲ MSG ಕೂಡ. ಸೊ ನಾವು ತುಂಬಾ ಹೆಲ್ತ್ ಕಾನ್ಷಿಯಸ್ ಆಗಿ ಸರ್ವ್ ಮಾಡ್ತಿದ್ದೇವೆ, ಹೂ ವಾಂಟ್ಸ್ ಟು ಮೇಂಟೈನ್ ದ್ಯಾಟ್ ಪ್ರಾಪರ್ ಹೆಲ್ತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ಕಲಿಪರ್ಕ ಫ್ಯಾಮಿಲಿ ರೆಸ್ಟೋರೆಂಟ್ನ ಕಲಿ ಹೇಗಿದೆ, ಜೊತೆಗೆ ಇಲ್ಲಿನ ಫುಡ್ ಹೇಗಿದೆ, ಎಲ್ಲದನ್ನ ಕೂಡ ನೋಡ್ಕೊಂಡು ಬಂದ್ರಿ. ಹಾಗೆಯೇ ನೀವು ಕೂಡ ಇಲ್ಲಿಗೆ ಭೇಟಿ ನೀಡೋದಾದರೆ ನಿಮಗೆ ಎಂಟರ್ಟೈನ್ಮೆಂಟ್ಗೂ ಏನೂ ಕೊರತೆ ಇಲ್ಲ. ಇಲ್ಲೇ ಪಕ್ಕದಲ್ಲಿರುವಂತಹ ಅಬ್ಬಕ್ಕ ಕ್ವೀನ್ ಕ್ರೂಸ್ನಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಸೊ ಜೊತೆಗೆ ಇಲ್ಲಿ ಕೂಡ ಭೇಟಿ ನೀಡಿ ಕಲಿಯನ್ನು ಸವಿಬೋದು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.